ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಬ್ರಹ್ಮಕಲಶೋತ್ಸವ ಪೂರ್ವಭಾವಿ ಸಮಾಲೋಚನಾ ಸಭೆಯು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಸಭಾಂಗಣದಲ್ಲಿ ಜರುಗಿತು. ಸಭೆಯಲ್ಲಿ ಏಪ್ರಿಲ್ 23 ಮತ್ತು 24ರಂದು ಬ್ರಹ್ಮಕಲಶೋತ್ಸವ ನಡೆಸುವ ಬಗ್ಗೆ ನಿರ್ಧರಿಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಂಚಲನ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರು, ಮುಂದಿನ ಪೀಳಿಗೆಗೆ ಕೋಟಿ ಚೆನ್ನಯ್ಯರ ಇತಿಹಾಸ ಚರಿತ್ರೆಯ ನೈಜ ಚಿತ್ರಣ ದೊರಕಬೇಕು ಎನ್ನುವುದು ಟ್ರಸ್ಟ್ನ ಉದ್ದೇಶ. ಪಡುಮಲೆಯ ಗತ ಇತಿಹಾಸದ ಮರು ನಿರ್ಮಾಣದ ಮೂಲಕ ಯಾವ ರೀತಿಯಲ್ಲೂ ಧಕ್ಕೆ ಬಾರದಂತೆ ಮಾಡಿ ಭವಿಷ್ಯದ ಪೀಳಿಗೆಗೆ ಅರ್ಪಿಸುವ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ಅಲ್ಲಿ ಒಂದು ಜಾತಿಯ ಕುರುಗಳು ಮಾತ್ರ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ನಾನು ಅಧ್ಯಕ್ಷ ಆಗಿಲ್ಲ. ಕೋಟಿ ಚೆನ್ನಯ್ಯರನ್ನುವಂತಹ ತುಳುನಾಡಿನ ಸಂಸ್ಕೃತಿ ಪರಂಪರೆಯ ಆರಾಧ್ಯ ಶಕ್ತಿ ತುಳುವನ ಆಸ್ತಿ ಆಗಬೇಕು, ಕರ್ನಾಟಕದ ಆಸ್ತಿ ಆಗಬೇಕು, ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಯ ಆಸ್ತಿ ಆಗಬೇಕು ಅನ್ನುವ ಒಂದು ಕಾರಣಕ್ಕೆ ಮಾತ್ರ ನಾನು ಅಧ್ಯಕ್ಷ ಆಗೋದಕ್ಕೆ ಒಪ್ಪಿಕೊಂಡಿದ್ದೇನೆ. ಇದು ನಮಗೆ ಗೊತ್ತಿರಬೇಕು ಪ್ರತಿಯೊಬ್ಬರಿಗೆ. ಪಡುಮಲೆ ಯಾವ ಜಾತಿಯ ಆಸ್ತಿಯೂ ಅಲ್ಲ, ಬಿಲ್ಲವರ ಆಸ್ತಿ ಅಲ್ಲ, ಬಂಟರ ಆಸ್ತಿ ಅಲ್ಲ, ಬ್ರಾಹ್ಮಣರ ಆಸ್ತಿ ಅಲ್ಲ, ಜೈನರ ಆಸ್ತಿ ಅಲ್ಲ. ತುಳುನಾಡಿನ ಪ್ರತಿಯೊಬ್ಬ ಮನುಷ್ಯನ ಮಾನವ ಕುಲದ ತುಳುನಾಡು ಯಾವ ಜಾತಿಯವರಿದ್ದಾರೆ, ಯಾವ ಸಂಸ್ಕೃತಿಯವರಿದ್ದಾರೆ, ಯಾವ ಪರಂಪರೆಯಿದೆ ಅವರಿಗೆ ಪಡುಮಲೆ ಸೇರಬೇಕೆ ಹೊರತು ಮತ್ತೆ ಯಾರಿಗೂ ಸೇರಬಾರದು ಅನ್ನುವಂತ ಚಿಂತನೆ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದದ್ದು. ಇದು ನಿಮಗೆಲ್ಲ ಅರ್ಥ ಆಗಬೇಕು. ಕೋಟಿ ಚೆನ್ನಯ್ಯ ಅನ್ನುವಂತಹ ಶಕ್ತಿ ಅದೊಂದು ಅದ್ಭುತ ಶಕ್ತಿ. ಅನಂತರ ವಿಧಾನ ಪರಿಷತ್ನ ಸದಸ್ಯ ಹರೀಶ್ ಕುಮಾರ್ ಅವರು ಮಾತನಾಡಿ, ಪಡುಮಲೆ ಕ್ಷೇತ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ನಡೆಯುವುದು ನಮ್ಮ ಸುಯೋಗ. ಅರಮನೆ, ಕಂಬಳಗದ್ದೆ ಅಭಿವೃದ್ಧಿ ಸೇರಿದಂತೆ ಇನ್ನು ಅನೇಕ ಕಾರ್ಯಗಳು ಆಗಬೇಕಿದೆ. ಸಮಾಜದ ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಪ್ರಥಮ ಹಂತಗಳು ಮುಗಿತಂದು ಬುಕ್ಕಾಲಿ ಕೊನಚಿನ ಅರಮನೆ, ನ್ಯಾಯ ಚಾವಡಿ ಈಗಿನ ಮತ್ತು ಅನೇಕ ಕುರುಗಳು ಮಾತಾ ಕುರುಗಳ ಇಲ್ಲಿ ಅಲ್ಪನಕ್ಕೆ ಕಣ್ಣೀರು ತೋಜೋದು ಸತ್ಯ ಇಂಚಿನ ಮಾತಿರಲ್ಲ ಇಲ್ಲಿ ಗೊತ್ತುಂಟು. ಆ ಕ್ಷೇತ್ರದ ಪಾವಿತ್ರ್ಯದ ಬಗ್ಗೆ ಎಲ್ಲ ನಾವು ಮಾತಿರಲು ಅಂಚಾದು ಮಾತಿರದ ಜವಾಬ್ದಾರಿ ಚರಣದ ಪ್ರಸ್ತಾವನೆ ಮಾತಾಡಿದೆ. ಎರಡಲ್ಲ ಧನ ಸಹಾಯಕ್ಕೆ ನಿಜ ಪದ್ಮ ವಿಚಾರ ವಿನೋದ ವೇರ್ಕೋರ್ನ ಸಹಕಾರ ಎತ್ತ ಬಗ್ಗೆ ಪೂರ್ಣ ಪ್ರಸ್ತಾಪ ಮಾಡ್ತೇವೆ. ಇದು ನಮ್ಮನ ಜವಾಬ್ದಾರಿ ಹೆಚ್ಚಿನ ಮಂಡ ಈ ಬ್ರಹ್ಮಕಲಶೋತ್ಸವ ನಮ್ಮಲ್ಲಿ ಭಾರಿ ಕೊಡುವುದು ಮಾಡ್ಕೊಂತಿದ್ದ ವ್ಯವಸ್ಥೆ ಚರಣ ಪಲ್ಯಕ್ಕೆ ನನಗೆ ಪ್ರಚಾರ ಇಜ್ಜಿ ಒಂದು ಭಾರಿ ಪ್ರಚಾರ ಪಡಿಸೋದು ಮಲ್ಪನೆಲ್ಲ ಭಕ್ತಿ ನಾವು ಭಾರಿ ಪ್ರಾಮುಖ್ಯವಾದ ಎಂದುಕೊಳ್ಳೋದು. ಭಕ್ತಿಯ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಆಗ್ತದೆ ಆಯ್ತಾ. ಬ್ರಹ್ಮಕಲಶೋತ್ಸವದ ಪ್ರಥಮ ಹಂತವಾದ ಈ ಮತ ಕೆಲಸ ಮುಗಿತದ್ದು ದುಂಬದ ಕೆಲಸ ಚಾವಡಿನ ಧರ್ಮ ಚಾವಡಿನ ಈ ಸಂದರ್ಭ ಆಡಳಿತ ಮುಕ್ತೇಶ್ವರ ವಿನೋದ್ ಆಳ್ವ, ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್, ಟ್ರಸ್ಟ್ನ ಗೌರವಾಧ್ಯಕ್ಷರಾದ ರಂಜನ್ ಮಿಜಾರ್, ರುಕ್ಮಯ್ಯ ಪೂಜಾರಿ, ಉಪಾಧ್ಯಕ್ಷರಾದ ಪದ್ಮನಾಭ್ ಕೋಟ್ಯಾನ್, ಶ್ರೀಧರ್ ಪಟ್ಲ, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ, ಮೂಡಾಧ್ಯಕ್ಷರಾದ ರವಿಶಂಕರ್ ಮಿಜಾರ್, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕೆ.ಟಿ. ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು.